ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ಹಲೋ ನಮಸ್ತೆ, ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ದಿನದ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಚಾರ, ಮೊನ್ನೆ ತಾನೇ ಪಂಚಾಯತ್ನ ಎಲೆಕ್ಷನ್ ಮುಕ್ತಾಯ ಆಯಿತು. ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕೂಡ ಮುಗಿದಿದೆ. ಆದರೆ ಪಂಚಾಯತ್ ಚುನಾವಣೆಗೂ ಮೊದಲು ರಾಜ್ಯ ಸರ್ಕಾರ ಹಲವು ನೂತನ ಪಂಚಾಯತ್ಗಳನ್ನು ಘೋಷಣೆ ಮಾಡಿತ್ತು. ಅದಕ್ಕೆ ಕಾರಣವನ್ನ ಸರ್ಕಾರ ಕೊಟ್ಟಿದ್ದಂಥದ್ದು ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು, ಗ್ರಾಮ ಸ್ವರಾಜ್ಯದ ಕನಸು ನನಸಾಗಬೇಕು ಅನ್ನುವಂಥ ಒಂದು ಕಾರಣವನ್ನು ಕೊಟ್ಟು ಹಲವು ಪಂಚಾಯತ್ಗಳನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಗ್ರಾಮೀಣಾಭಿವೃದ್ಧಿ ಸಚಿವರು ಮಾಡಿದ್ರು. ಬಟ್ ಆ ಪಂಚಾಯತ್ಗಳು ಘೋಷಣೆ ಏನು ಆಗಿದೆ, ಆ ಘೋಷಣೆಯಾದ ಪಂಚಾಯತ್ಗಳಿಗೆ ಎಲೆಕ್ಷನ್ ಆಯಿತು. ಬಟ್ ಎಲೆಕ್ಷನ್ ಆಗಿ ಅಧ್ಯಕ್ಷರು ಉಪಾಧ್ಯಕ್ಷರ ನೇಮಕ ಆಗಿದೆ. ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಕುಳಿತುಕೊಳ್ಳೋದಕ್ಕೆ ಕುರ್ಚಿ ಇಲ್ಲದಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಯಾಕಂತೇಳಿದರೆ ಕಟ್ಟಡ ಇಲ್ಲ, ಸಿಬ್ಬಂದಿಗಳ ಕೊರತೆ ಇದೆ. ಎಲ್ಲೋ ಅಂಗನವಾಡಿ ಕೇಂದ್ರದಲ್ಲಿ, ಎಲ್ಲೋ ಶಾಲೆಯ ಕೊಠಡಿಗಳಲ್ಲಿ ಪಂಚಾಯತನ್ನು ನಡೆಸಬೇಕಾದಂಥ ದುಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಯಾರು ಹೊಣೆ, ಯಾಕೆ ಹೀಗಾಯಿತು, ಎಲ್ಲ ವಿಚಾರವನ್ನು ನಾವು ಮಾತಾಡಬೇಕು. ಅದಕ್ಕಿಂತ ಮೊದಲು ನಾನು ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪಂಚಾಯತ್ಗಳು ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾವೆ ಅನ್ನುವಂಥದ್ದು. ಮೊದಲಿಗೆ ಆ ಮಾಹಿತಿ ನಿಮ್ಮ ಮುಂದೆ ಬರ್ತಾ ಇದೆ. ಎಸ್, 6 ತಿಂಗಳ ಹಿಂದೆ 439 ಹೊಸ ಪಂಚಾಯತ್ಗಳನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. 6 ತಿಂಗಳು, ಬರೋಬ್ಬರಿ 6 ತಿಂಗಳ ಹಿಂದೆ, ಅಂದರೆ ಎಲೆಕ್ಷನ್ ಆಗೋದಕ್ಕಿಂತ ಮೊದಲು 439 ಹೊಸ ಪಂಚಾಯತ್ಗಳು ಘೋಷಣೆ ಆಯಿತು. ಆ ಸಂದರ್ಭದಲ್ಲಿ ಸರ್ಕಾರ ಕೆಲ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದೆ ಅನ್ನುವಂಥ ಅಪಸ್ವರಗಳು ಕೂಡ ಬಿಜೆಪಿಯಿಂದ JDSನಿಂದ ಕೇಳಬಂತು. ಆದರೆ ಯಾವುದಕ್ಕೂ ಜಗ್ಗದಂಥ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು 439 ಹೊಸ ಪಂಚಾಯತ್ಗಳನ್ನು ಘೋಷಣೆ ಮಾಡಿತು. ಇದರಲ್ಲಿ ಸದ್ಯ 439 ನೂತನ ಪಂಚಾಯತ್ಗಳಲ್ಲಿ 366 ಪಂಚಾಯತ್ಗಳು ಕಟ್ಟಡ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇದೆ ಈ ಹೊತ್ತಿಗೆ. ಅಂದರೆ ಕಟ್ಟಡ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇರುವಂಥ ಗ್ರಾಮ ಪಂಚಾಯತ್ಗಳ ಸಂಖ್ಯೆ ರಾಜ್ಯದಲ್ಲಿ 366 ಗ್ರಾಮ ಪಂಚಾಯತ್ಗಳ ಕಟ್ಟಡ ಇಲ್ಲದಂಥ 6 ತಿಂಗಳು ಕಳೆದರೂ ಕೂಡ ಇನ್ನೂ ಕಟ್ಟಡ ಸಿಕ್ಕಿಲ್ಲ. ಮತ್ತು ಅವರಿಗೆ ಬೇಕಾದಷ್ಟು ಸಮರ್ಪಕ ಸಿಬ್ಬಂದಿಗಳು ಯಾರಿದ್ದಾರೆ ಅದರ ಕೊರತೆಯನ್ನು ಕೂಡ ಆ ಪಂಚಾಯತ್ ಎದುರಿಸ್ತಾ ಇದೆ. ಎಸ್, ನಾನು ಆಗಲೇ ಹೇಳಿದೆ, ಕಟ್ಟಡ ಇಲ್ಲದಂಥ ಪಂಚಾಯತ್ಗಳಿಗೆ ಸಮರ್ಪಕ ಸಿಬ್ಬಂದಿಗಳು ಇಲ್ಲ, ಸಿಬ್ಬಂದಿಗಳ ಕೊರತೆ ಕೂಡ ಎದುರಾಗಿದೆ. ಅಂದರೆ ಒಂದು ಪಂಚಾಯತನ್ನು 2 ತುಂಡು ಮಾಡಿ 2 ಪಂಚಾಯತನ್ನಾಗಿ ಘೋಷಣೆ ಮಾಡಿದಂಥದ್ದು. ಸೊ ಇಲ್ಲಿ ಒಂದು ಪಂಚಾಯತ್, ಹೊಸ ಪಂಚಾಯತ್ ಘೋಷಣೆಯಾದ ಹೊಸ ಪಂಚಾಯತ್ಗಳಿಗೆ ಕಟ್ಟಡ ಇಲ್ಲ, ಸಿಬ್ಬಂದಿಗಳಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಲವು ಕೆಲಸಗಳಿಗೆ ನಾವು ಪಂಚಾಯತನ್ನೇ ಆಧರಿಸ್ತೀವಿ ಗ್ರಾಮೀಣ ಪ್ರದೇಶದ ಜನ. ಬಟ್ ಅಲ್ಲಿ ಸಿಬ್ಬಂದಿಗಳಿಲ್ಲ, ಕಟ್ಟಡ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಸ್, ಶಾಲೆಯ ಕೊಠಡಿ, ಅಂಗನವಾಡಿಯ ಕೊಠಡಿಗಳಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇದೆ ಹೊಸ ಪಂಚಾಯತ್ಗಳದ್ದು. ಶಾಲೆಯ ಕೊಠಡಿ ಅಂತ ಹೇಳಿದ್ರೆ ಸರಕಾರಿ ಶಾಲೆಗೆ ಕೊಠಡಿಗಳಿರೋದೇ ಕಡಿಮೆ. ಅದರಲ್ಲಿ ಇದ್ದ ಕೊಠಡಿಗಳನ್ನು ಅಡ್ಜಸ್ಟ್ ಮಾಡಿ ಪಂಚಾಯತ್ಗಳನ್ನು ನಡೆಸ್ತಾ ಇದ್ದಾರೆ. ಅಂಗನವಾಡಿ ಕೊಠಡಿಗಳಲ್ಲೂ ಕೂಡ ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡಿ ಗ್ರಾಮ ಪಂಚಾಯತ್ಗಳನ್ನು ನಡೆಸುವಂಥ ದುಸ್ಥಿತಿ ರಾಜ್ಯ ಸರ್ಕಾರ ತಂದು ಹಾಕಿದೆ. ಎಸ್, ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದೆ. ಬಟ್ ಇನ್ನೂ ಕೂಡ ಅದಕ್ಕೆ ಒಪ್ಪಿಗೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಅಂದರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಪ್ರಸ್ತಾವನೆ ಸಲ್ಲಿಸುವಂಥದ್ದು ಹಣಕಾಸು ಇಲಾಖೆಗೆ. ಗ್ರಾಮೀಣಾಭಿವೃದ್ಧಿ ಸಚಿವರು HK ಪಾಟೀಲ್ರು ಹಣಕಾಸು ಸಿದ್ದರಾಮಯ್ಯ ಅವರ CM ಸಿದ್ದರಾಮಯ್ಯ ಅವರ ಸುಪರ್ದಿಯಲ್ಲಿ ಇರುವಂಥ ಖಾತೆ. ಬಟ್ ಹಣಕಾಸು ಖಾತೆ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ, ಹಣಕಾಸು ಇಲಾಖೆ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಒಂದೊಂದು ಪಂಚಾಯತ್ಗಳ ಕಟ್ಟಡಕ್ಕೆ 20 ಲಕ್ಷ ರೂಪಾಯಿಯ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತು 10-12 ಲಕ್ಷ ಉಳಿದ ಪೀಠೋಪಕರಣ, ಕಂಪ್ಯೂಟರ್, ಈ ರೀತಿ ಉಳಿದ ವಿಚಾರಕ್ಕೂ ಕೂಡ ಅವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಬಟ್ ಇನ್ನೂ ಕೂಡ ಒಪ್ಪಿಗೆ ಸಿಕ್ಕಿಲ್ಲ. ಇನ್ನು ಇಲ್ಲಿ ನಾವು ಜಿಲ್ಲಾವಾರು ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪಂಚಾಯತ್ಗಳು ಕಟ್ಟಡ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು. ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ, ಉಸ್ತುವಾರಿ ಸಚಿವರು ರಮನಾಥ್ ರೈಗಳು, ಇಲ್ಲಿ 28 ಪಂಚಾಯತ್ಗಳು ಕಟ್ಟಡ ಇಲ್ಲ. ಇನ್ನು ಪಕ್ಕದ ಜಿಲ್ಲೆ ಉಡುಪಿಯಲ್ಲಿ 10 ಪಂಚಾಯತ್ಗಳಿಗೆ ಕಟ್ಟಡ ಇಲ್ಲದಂಥ ಪರಿಸ್ಥಿತಿ ಇದೆ. ಕೊಪ್ಪಳದಲ್ಲಿ 21 ಪಂಚಾಯತ್ಗಳು ಕಟ್ಟಡ ಇಲ್ಲದಂಥ ಪರಿಸ್ಥಿತಿಯಲ್ಲಿ ದಿನ ದೂಡ್ತಾ ಇದ್ದಾವೆ.
ಇನ್ನು ಚಿಕ್ಕಬಳ್ಳಾಪುರ ವೀರಪ್ಪ ಮೊಯ್ಲಿ ಅವರ ಕಾರ್ಯಕ್ಷೇತ್ರ, ಇಲ್ಲಿ 5 ಪಂಚಾಯತ್ಗಳಿಗೆ ಕಟ್ಟಡ ಇಲ್ಲ. ಹಾವೇರಿಯಲ್ಲಿ 3, ಗದಗದಲ್ಲಿ 9 ಪಂಚಾಯತ್ಗಳು ಈ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾವೆ. ದಾವಣಗೆರೆಯಲ್ಲಿ 4, ಚಾಮರಾಜನಗರದಲ್ಲಿ 9, ಅದೇ ರೀತಿ ಉತ್ತರ ಕನ್ನಡದಲ್ಲಿ 24 ಪಂಚಾಯತ್ಗಳು ಕಟ್ಟಡ ಇಲ್ಲದೆ ಕಾರ್ಯನಿರ್ವಹಿಸುವಂತ ಪರಿಸ್ಥಿತಿಯಲ್ಲಿದ್ದಾವೆ. ತುಮಕೂರಿನಲ್ಲಿ 8, ಶಿವಮೊಗ್ಗ, ಮಲೆನಾಡಿನ ಶಿವಮೊಗ್ಗದಲ್ಲಿ 9 ಪಂಚಾಯತ್ಗಳು, ಅದೇ ರೀತಿ ರಾಯಚೂರು, ಬಿಸಿಲನಾಡು ರಾಯಚೂರಿನಲ್ಲಿ 15 ಪಂಚಾಯತ್ಗಳು ಕಟ್ಟಡ ಇಲ್ಲದೆ ಕಾರ್ಯನಿರ್ವಹಿಸುವಂತಹ ಪರಿಸ್ಥಿತಿ. ಮಂಡ್ಯದಲ್ಲಿ 1, ಕೊಡಗಿನಲ್ಲಿ 5, ಹಾಸನದಲ್ಲಿ 8 ಮತ್ತು ಯಾದಗಿರಿಯಲ್ಲಿ 7 ಪಂಚಾಯತ್ಗಳು. ಯಾದಗಿರಿ ಹೈದರಾಬಾದ್ ಕರ್ನಾಟಕದ ಕೋಟಾದಡಿಯಲ್ಲಿ ಬರುತ್ತೆ. ವಿಶೇಷ ಅನುದಾನ ಮತ್ತೊಂದು ಒದಗಿಸುವಂತ ಅವಕಾಶ ಸರ್ಕಾರಕ್ಕೆ ಇದೆ. ಬಟ್ ಅಲ್ಲೂ ಕೂಡ ಪರಿಸ್ಥಿತಿ ಸೇಮ್ ಇಲ್ಲಿ ಏನಿದೆಯಾ ಅದೇ ಪರಿಸ್ಥಿತಿ ಅಲ್ಲೂ ಕೂಡ ನಿರ್ಮಾಣ ಆಗಿದೆ. ಧಾರವಾಡದಲ್ಲಿ 5, ಅದೇ ರೀತಿ ಚಿತ್ರದುರ್ಗದಲ್ಲಿ 5, ಚಿಕ್ಕಮಗಳೂರಿನಲ್ಲಿ 1. ಅಂದ್ರೆ ಚಿಕ್ಕಮಗಳೂರಿನ ಪರಿಸ್ಥಿತಿ ಬೆಟರ್ ಇದೆ ಅಂತ ನಾವು ಹೇಳಬೇಕಾಗತ್ತೆ. ವಿಜಯಪುರ 21, ಬೀದರ್ನಲ್ಲಿ 2, ಬಳ್ಳಾರಿಯಲ್ಲಿ 16 ಪಂಚಾಯತ್ಗಳು ಈ ಪರಿಸ್ಥಿತಿ ಎದುರಿಸ್ತಾ ಇರುವಂಥದ್ದು. ಬೆಂಗಳೂರು ಗ್ರಾಮಾಂತರದಲ್ಲಿ 6, ಬೆಂಗಳೂರು ನಗರದಲ್ಲಿ 12. ರಾಜ್ಯದ ಶಕ್ತಿ ಕೇಂದ್ರ ಬೆಂಗಳೂರಿನ 2 ಜಿಲ್ಲೆಗಳು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ, ಇಲ್ಲಿ 6 ಪಂಚಾಯತ್ ಮತ್ತು 12. ಒಟ್ಟು ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ 18 ಪಂಚಾಯತ್ಗಳು ಅಲ್ಲಿ ಕಟ್ಟಡ ಇಲ್ಲದೆ ಕಾರ್ಯನಿರ್ವಹಿಸುವಂಥ ಪರಿಸ್ಥಿತಿಯಲ್ಲಿದ್ದಾವೆ. ಮೈಸೂರಿನಲ್ಲಿ ಇದು ಮುಖ್ಯಮಂತ್ರಿಗಳ ತವರು ನೆಲ, 27 ಪಂಚಾಯತ್ಗಳು. ಅದೇ ರೀತಿ ಬಾಗಲಕೋಟೆಯಲ್ಲಿ 35, ಬೆಳಗಾವಿಯಲ್ಲಿ 30 ಪಂಚಾಯತ್ಗಳು ಈ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾವೆ. ಇನ್ನು ಇದು ಇಷ್ಟು ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ 2 ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಡೆಯಿಂದ ಗ್ರಾಮೀಣ ಪ್ರದೇಶದ ಅಂದ್ರೆ ಗ್ರಾಮ ಪಂಚಾಯತ್ನ ಬಗ್ಗೆ ತಿಳುವಳಿಕೆ ಇರುವಂತಹ 2 ಅತಿಥಿಗಳನ್ನು ನಾವು ಕರೆದಿದ್ದೇವೆ. ಒಬ್ರು ಮಹೇಶ್ ತುಪ್ಪೆಕಲ್ ಬಿಜೆಪಿಯ ಕಡೆಯಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಮಹೇಶ್ ತುಪ್ಪೆಕಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ಕಡೆಯಿಂದ ಪ್ರಭಾಕರ್ ಪ್ರಭುಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಪ್ರಭುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನಿಮ್ಮನ್ನೇ ಮಾತಾಡಿಸಬೇಕು. ಸರ್ಕಾರ ಏನು ಮಾಡ್ತಾ ಇದೆ? ಗ್ರಾಮ ಸ್ವರಾಜ್ಯದ ಕನಸು 6 ತಿಂಗಳಾಯ್ತು, ಇವತ್ತಿನವರೆಗೆ ಪಂಚಾಯತ್ಗಳಿಗೆ ಕಟ್ಟಡ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾದ್ರೆ ಏನು ಮಾಡ್ತಾ ಇದೆ ಸರ್ಕಾರ ಅನ್ನುವಂಥದ್ದೊಂದು ಪ್ರಶ್ನೆ. ಸರ್ಕಾರ ಯಾವ ಹೊತ್ತಿನಲ್ಲಿ ಈ ಗ್ರಾಮ ಪಂಚಾಯತಿಗಳಲ್ಲಿ ಯಾವ ಗ್ರಾಮಗಳು ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗಿದೆಯೋ ಆ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ತ್ವರಿತವಾಗಿ ಸಲ್ಲಿಸಬೇಕೆಂಬ ಹಿನ್ನೆಲೆಯಲ್ಲಿ ಈ ಗ್ರಾಮ ಪಂಚಾಯತಿಗಳನ್ನು ಪುನರ್ವಿಂಗಡಣೆ ಮಾಡಿದೆ. ಎಸ್.ಜಿ. ನಂಜಯ್ಯ ಮಠ ಅವರು ಮಾಜಿ ಶಾಸಕರು, ಹಾಗೆ ಇದರ ಅಧ್ಯಕ್ಷರು, ಅವರು ಇದರ ಬಗ್ಗೆ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟ ಮೇರೆಗೆ ಇಷ್ಟು ಗ್ರಾಮ ಪಂಚಾಯತಿಗಳು ಇಲ್ಲಿ ಪುನರ್ವಿಂಗಡಣೆಯಾಗಿ ನೂತನವಾಗಿ ಬಂದಿವೆ. ನೂತನವಾಗಿ ಬಂದಂತ ಪಂಚಾಯತ್ ಅಲ್ಲಿ ಏನ್ ಸಾಧನೆ ಆಯ್ತಾಗ? ನೂತನವಾಗಿ ಕಟ್ಟಡ ಇಲ್ಲ, ಸಿಬ್ಬಂದಿಗಳು ಇಲ್ಲ ಅಂತಾದ್ರೆ ಪಂಚಾಯತ್ ಘೋಷಣೆ ಮಾಡಿ ಏನು ಪ್ರಯೋಜನ? ಗ್ರಾಮ ಪಂಚಾಯತಿಗಳನ್ನು ಘೋಷಣೆ ಮಾಡಿ ತಾವು ಚುನಾವಣೆ ಅವಧಿ ಬರ್ತಾ 6 ತಿಂಗಳಾಯ್ತು ಸರ್. ಅಲ್ಲ, ಚುನಾವಣೆ ಸಂದರ್ಭದಲ್ಲಿ ಈಗ ಮಾರ್ಚ್ ಅಲ್ಲಿ ಇದು ಮಾಡಿದ್ದು ಘೋಷಣೆ ಮಾಡಿ 6 ತಿಂಗಳೊಳಗೆ ಅದಕ್ಕೆ ಅಷ್ಟು ಸೂಕ್ತವಾದ ಅನುದಾನವನ್ನು ಒದಗಿಸಲಿಕ್ಕೆ ಕಷ್ಟ ಪ್ರಾರಂಭದಲ್ಲಿ. ಆದ್ರೂ ಸಹ ಇನ್ನೂ ಕೂಡ ಫೈಲೇ ಮೂವ್ ಆಗ್ತಾ ಇಲ್ಲ. ಗ್ರಾಮೀಣಾಭಿವೃದ್ಧಿ ಸಚಿವರು ಕೊಟ್ಟಂತ ಪ್ರಸ್ತಾವನೆಯನ್ನು ಹಣಕಾಸು ಇಲಾಖೆ ಒಪ್ತಾ ಇಲ್ಲ. ಹಣಕಾಸು ಇಲಾಖೆ ಒಪ್ತದೆ, ಯಾವುದೇ ಇದು ಮೂಲಭೂತ ಸೌಕರ್ಯ ಅದು ಒಪ್ಪಿಸಬೇಕು, ಹಣಕಾಸು ಇಲಾಖೆ ಒಪ್ತದೆ, ಅದಕ್ಕೆ ಮುಖ್ಯಮಂತ್ರಿಯವರು ಸಲ್ಲಿಸ್ತಾರೆ. ಅದರಲ್ಲಿ ಯಾವುದೇ ಸಂದೇಹ ಪಡುವುದು ಬೇಡ. ಯಾಕಂತ ಹೇಳಿದ್ರೆ ಈ ಗ್ರಾಮ ಪಂಚಾಯತ್ ಚುನಾವಣೆ ಆಗುವ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಪಕ್ಷದವರು ಈ ಬಗ್ಗೆ ಚಕಾರ ಎತ್ತಿಲ್ಲ. ಯಾಕೆ ಎತ್ತಿಲ್ಲ? ಅವ್ರಿಗೆ ಎಲ್ರಿಗೂ ಗ್ರಾಮ ಪಂಚಾಯತ್ಗಳು ನೂತನವಾಗಿ ಬರಬೇಕು, ಆ ಮುಖಾಂತರ ಗ್ರಾಮೀಣ ಜನರು ಅದಕ್ಕೆ ಸವಲತ್ತನ್ನು ಬೇಗ ಪಡೆಯಬೇಕೆಂಬ ಉದ್ದೇಶ ಎಲ್ರಿಗೂ ಇತ್ತು. ಯಾವುದೇ ರಾಜಕೀಯ ಪಕ್ಷ ಆಗಲಿ, ಯಾವುದೇ ಒಂದು ಗ್ರಾಮೀಣ ಮುಖಂಡರು ಇರಲಿ, ಇದರ ಬಗ್ಗೆ ಚಕಾರ ಇತ್ತಿಲ್ಲ. ಎಸ್ ಮಹೇಶ್ ತುಪ್ಪೆಕಲ್ ಅವರೇ, ನಿಮಗೆ ಗೊತ್ತಿರಲಿಲ್ವಾ ಈ ರೀತಿ ಆಗತ್ತೆ, ಅಥವಾ ನೀವು ಮಾತಾಡ್ಲಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ. 1991ರಲ್ಲಿ ನಂಜಯ್ಯನ ಮಠ ಅವರ ವರದಿ ಬಂತು. 1991ರಲ್ಲಿ ಅವರು ಅರ್ಪಿಸಿದ್ರು. ಅದರ ಅಧ್ಯಯನಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ನಾನೇನಾದರೂ ಒಂದು ಹೊಸತು ಮಾಡಿದ್ದೇನೆ, ಈ ಭಾಗ್ಯಗಳನ್ನು ಬಿಟ್ಟು ಹೊಸತೊಂದು ಏನಾದರೂ ಮಾಡಿದ್ದೇನೆ, ನನ್ನ ಹೆಸರಿರಲಿ ಎಂಬ ಉದ್ದೇಶಕ್ಕೋಸ್ಕರ ಬಜೆಟಲ್ಲಿ ಯಾವುದೇ ರೀತಿಯ ಪ್ರೊವಿಷನ್ ಇಡದೆ ಕ್ಯಾಬಿನೆಟಲ್ಲಿ 69 ಕೋಟಿಯನ್ನು ನಾವು ಕೊಡ್ತೇವೆ ಅಂತ ಹೇಳಿ 439 ಪಂಚಾಯತಿಗಳನ್ನು ಮಾಡಿತ್ತು. ಆಗಲೇ ಯಾವಾಗ ಪಂಚಾಯತಿಗಳನ್ನು ಮಾಡಲಿಕ್ಕೆ ಇದು ಹೊರಟಿತೋ, ಕಾಂಗ್ರೆಸ್ನ ಶಾಸಕ ರಮೇಶ್ ಕುಮಾರ್ ಅವರು ಒಂದು ವರದಿ ತಯಾರಿಸಿದ್ರು. ಅವರಿಗೆ ಅವರ ಒಂದು 21 ಮಂದಿ ನಿಯೋಗದ ಜೊತೆ ಅವರಿಗೆ ವರದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ನಮ್ಮ ಮಿತ್ರರು ಅದರಲ್ಲಿ ಇದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯ್ತು. ಇವರ ಕನ್ಸಲ್ಟೇಷನ್ ಆಗಿದೆ ಅಂತ ಅವರು 80 ಅಂಶಗಳನ್ನು ವರದಿ ಅಂತ ಕೊಟ್ಟರು. ಅದರಲ್ಲಿ ತನಗೆ ಬೇಕಾದ ರಾಜಕೀಯವಾದಂಥ 5 ಅಂಶಗಳನ್ನು ಪಡೆದುಕೊಂಡು ತರಾತುರಿಯಲ್ಲಿ ಒಂದೇ 1 ರೂಪಾಯಿ ಅಲೋಕೇಟ್ ಮಾಡದೆ
ಬೀದಿ ಪಂಚಾಯತಿಗಳು 439 ಬೀದಿ ಪಂಚಾಯತಿಗಳು ಬೀದಿಗಳಾಗ್ಲಿಲ್ಲ. ಈಗ ಗ್ರಾಮ ಪಂಚಾಯತ್ಗಳು ಬೀದಿಗಳಾಗ್ಲಿಲ್ಲ. ಮತ್ತೆ ಏನಾಗಿದೆ? ಕಟ್ಟಡ ಇಲ್ಲ ಅಂತ ಮತ್ತೆ ಏನಂತ ನೋಡಿ, ತಿಳ್ಕೊಬೇಕು? ಈಗ ಈ ಸರ್ಕಾರ ಗ್ರಾಮ ಪಂಚಾಯತ್ ಮಾಡಿದೆ. ನಾವು ಮುಖ್ಯವಾಗಿ ಒಂದು ವಿಷಯವನ್ನು ನೋಡಬೇಕು. ಕಳೆದ ಬಿಜೆಪಿ ಸರ್ಕಾರ ಎಷ್ಟೋ ಕಾಲೇಜುಗಳನ್ನು ಮಂಜೂರು ಮಾಡಿತ್ತು. ನೋಡಿ, ಇದು ಗ್ರಾಮೀಣ ಅಭಿವೃದ್ಧಿ. ಒಂದು ಪಂಚಾಯತಿಯಲ್ಲಿ ವ್ಯವಸ್ಥೆ ಉಂಟು, ಸ್ಕೂಲಲ್ಲಿ ವ್ಯವಸ್ಥೆ ಉಂಟು, ಅಂಗನವಾಡಿಯಲ್ಲಿ ಅದರ ವ್ಯವಸ್ಥೆಯಾಗಿ ಸುಸೂತ್ರವಾಗಿ ಕಾರ್ಯಕ್ರಮ ನಡೀತಾ ಉಂಟು. ಒಂದು ಗ್ರಾಮ ಪಂಚಾಯತಿಯಿಂದ ಮೂಲ ಗ್ರಾಮ ಪಂಚಾಯತಿನಿಂದ ಅದಕ್ಕೆ ಬೇಕಾದ ಪೀಠೋಪಕರಣಗಳನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇಲ್ಲಿಂದ ಸಿಬ್ಬಂದಿಗಳನ್ನು ಸಹ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಜನರ 75-80% ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತಾ ಉಂಟು. ಆದರೆ ಕಟ್ಟಡ ಬೇಡ ಅಂತಲ್ಲ, ಕಟ್ಟಡ ಅತಿ ಅಗತ್ಯವಿದೆ. ಆದರೆ ಕಳೆದ ಸರ್ಕಾರ, ಬಿಜೆಪಿ ಸರ್ಕಾರ, ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯವಾದ ವಿಷಯ ಇದು. ಅವರೊಂದು ವಿಚಾರ ಬಜೆಟ್ ನಲ್ಲಿ ಅನುದಾನ ಮೀಸಲಿಡದೆ ಪಂಚಾಯತ್ಗಳನ್ನ ಘೋಷಣೆ ಮಾಡುವಂತದ್ದು ತುಗಲಕ್ ದರ್ಬಾರ್ ಅಂತ ಅನಿಸೋದಿಲ್ವಾ ನಿಮಗೆ? ತುಗಲಕ್ ದರ್ಬಾರ್ ಅಂತಲ್ಲ, ಯಾವುದನ್ನೇ ಪೂರ್ವ ಯೋಚನೆ ಇಲ್ಲದೆ ಪಂಚಾಯತ್ಗಳನ್ನ ಘೋಷಣೆ ಮಾಡಿ 6 ತಿಂಗಳಾಯ್ತು ಸರ್. ಪೂರ್ವ ಯೋಚನೆ ಅಲ್ಲ, ಜನರ ಬಗ್ಗೆ ಯೋಚನೆ ಮರದಡಿಯಲ್ಲಿ ಪಂಚಾಯತ್ನ ಸಾಮಾನ್ಯ ಸಭೆ ನಡೆಸ್ತಿಲ್ಲ ನೀವು? ಮರದಡಿಯಲ್ಲಿ ಎಲ್ಲಿಯೂ ಸಹ ಇಲ್ಲ. ಗ್ರಾಮ ಪಂಚಾಯತಿಗಳು ತಕ್ಕ ಮಟ್ಟಿಗೆ ಸುಸೂತ್ರವಾಗಿ ಈ ಜಿಲ್ಲೆಯಲ್ಲಿ ನಡೀತಾ ಉಂಟು. ಅದಕ್ಕೆ ಮೂಲ ಉದಾಹರಣೆ ಅಂದ್ರೆ ಹಾಗಾದ್ರೆ ಕಟ್ಟಡವೇ ಬೇಡ, ಯಾಕೆ ಸುಮ್ಮನೆ ಖರ್ಚಲ್ವಾ? 20 ಲಕ್ಷ ರೂಪಾಯಿ ಕಟ್ಟಡ ಸುಸೂತ್ರವಾಗಿ ನಡೀತಾ ಇದೆ ಅಂತಂದ್ರೆ ಮತ್ತೆ ಯಾಕೆ ಕಟ್ಟಡ ಬೇಕು? ತಾತ್ಕಾಲಿಕ ಜನ ಬೀದಿಯಲ್ಲಿ ಹೋಗಿಲ್ಲ. ಯಾವುದೇ ಜನರು ಈಗ ನಮ್ಮಲ್ಲಿ ಗ್ರಾಮ ಪಂಚಾಯತ್ ಆಗಿವೆ, 20 ಆಗಿದೆ, ಅರ್ಲಾಗಿದೆ, ಬಂಟ್ವಾಳದಲ್ಲಿ ಆಗಿದೆ. ಯಾವ ಗ್ರಾಮ ಪಂಚಾಯತ್ ನಲ್ಲಿ ಸಹ ಇದರ ಬಗ್ಗೆ ಯಾರು ಚಕಾರ ಎತ್ತುವುದಿಲ್ಲ. ಯಾಕಂದ್ರೆ ಗ್ರಾಮ ಪಂಚಾಯತ್ಗಳು ಪುನರ್ವಿಂಗಡಣೆ ಆಗಿದ್ದು ಜನರಿಗೆ, ಗ್ರಾಮೀಣ ಜನರಿಗೆ, ಎಲ್ಲರಿಗೆ ಅದು ಸಂತೋಷಕರವಾಗಿದೆ. ಮಹೇಶ್ ಅವರು ಹೇಳ್ತಾ ಇದ್ದಾರೆ ಏನ್ ಸಮಸ್ಯೆ ಇಲ್ಲ, ತಂಡವಾದ ಮಾಡ್ತಾ ಇದ್ದಾರೆ. ಮೊದಲಿಗೆ ನಾವು ಪದವಿ ಕಾಲೇಜು ಗ್ರಾಮ ಪಂಚಾಯತಿಗಳು ಒಟ್ಟಿಗಿರುವಾಗ ಡಿಗ್ರಿ ಕಾಲೇಜನ್ನು ಮಂಜೂರು ಮಾಡಿದ್ರಲ್ಲ ಇವರು. 2 ಗ್ರಾಮ ಪಂಚಾಯತಿಗಳು ಮಂಜೂರು ಮಾಡುವಾಗ ಇವರಿಗೆ ಡಿಗ್ರಿ ಕಾಲೇಜ್ ಮಂಜೂರು ನಮ್ಮ ಸಿದ್ದಗಟ್ಟೆಯಲ್ಲಿ ಡಿಗ್ರಿ ಕಾಲೇಜ್ ಮಂಜೂರಾಗಿದೆ. ಬಂಟ್ವಾಳದಾಗಿನ ಒಂದು ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಕೂತ್ಕೊಳ್ಬೇಕು, ಇವರು ಅಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುವ ಅವರು ಮಾಡ್ತಾರೆ, ನಾವು ಮಾಡ್ತೀವಿ ಅಲ್ಲ. ಹಾಗೆಲ್ಲ ಅವರು ಏನೋ ಮಾಡಿದ್ರು, ಪಂಚಾಯತ್ ಅವರು ಕಾಲೇಜಿನ ವಿಷಯದಲ್ಲಿ ಆಟ ಆಡಿದ್ರು, ಪಂಚಾಯತ್ ಹಾಗೆಲ್ಲ ನಾವು ಬುದ್ಧಿವಂತರು ಅಂತ ಮಾತಾಡಬೇಡ ಅಂತ. ಎಲ್ಲರೂ ಹಣೆ ಬರ ಅದೇ ಅಷ್ಟೇ. ಎಲ್ಲರೂ ಕಳೆದ 10 ವರ್ಷದಿಂದ ನಾವು ನೋಡ್ತೇವೆ. ನಾವು ಇವತ್ತು ಮಂಡಲ ಪಂಚಾಯತ್ ಇತ್ತು, ಗ್ರಾಮ ಸ್ವರಾಜ್ಯದ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿರುವ 1994 ಹಿಂದೆ ಮಂಡಲ ಪಂಚಾಯತ್ ಇತ್ತು. 10-12 ಗ್ರಾಮಗಳನ್ನು ಸೇರಿಕೊಂಡು ಮಂಡಲ ಪಂಚಾಯತ್ ಮಾಡಿದ್ರು. ಆ ಮಂಡಲ ಪಂಚಾಯತ್ ಅನ್ನು ಪುನರ್ವಿಂಗಡಣೆ ಗ್ರಾಮ ಪಂಚಾಯತ್ ಮಾಡುವಾಗ ಹಾಗೆ ಅವಕಾಶ ಇತ್ತು. ಯಾವುದು ಇದೇ ಸಂದರ್ಭ ಇತ್ತು. ಯಾವುದೇ ಒಂದು ಸರ್ಕಾರದ ಇಲಾಖೆಗಳು ಅದು ನೂತನವಾಗಿ ಜಾರಿ ಮಾಡುವಾಗ ಸ್ವಲ್ಪ ಅಡೆತಡೆಗಳು ಬರ್ತವೆ, ಅದಕ್ಕೆ ಇಲ್ಲ ಅಂತಲ್ಲ. ಅದಕ್ಕೋಸ್ಕರ ಸರ್ಕಾರ ಮೊನ್ನೆ HK ಪಾಟೀಲ್ ಅವರು ಬೆಳಗಾವಿ ವಿಧಾನಸಭೆಯಲ್ಲಿ ಅವರು ಘೋಷಣೆ ಮಾಡಿದ್ದಾರೆ, ಒಂದು 20 ಲಕ್ಷ ರೂಪಾಯಿ ಕಟ್ಟಡಕ್ಕೆ. ಏನಿಲ್ಲ, ನಿಮ್ಮ ಸಿಟಿ ರವಿ ಅವರು 300 ಕೋಟಿ ಅಂತ ಹೇಳಿದ್ರಲ್ಲ. ಕರ್ನಾಟಕ ಇಷ್ಟರವರೆಗೆ ಯಾವುದೇ ಕಾಲೇಜ್ ಒಂದು ಬಿಲ್ಡಿಂಗ್ ಆಗಿಲ್ಲ, ಫಸ್ಟ್ ಫ್ಲೋರ್ ಆಗಿಲ್ಲ. ಬಂಟ್ವಾಳ ಇರ್ಬೋದು, ಇವತ್ತು ಮುಡಿಪಿ ಇರ್ಬೋದು, ಸಿದ್ದಗಟ್ಟೆ ಇರ್ಬೋದು, ಇಡೀ ರಾಜ್ಯದಲ್ಲಿ ಒಂದು ರೈಟ್ ಸಂಸ್ಥೆ ಕೊಟ್ಟರು. ಇಲಾಖೆ ಇರುವಾಗ ರೈಟ್ ಸಂಸ್ಥೆ ಕೊಟ್ರು. ಯಾಕೆ ಕೊಡ್ಬೇಕಿತ್ತು ಇವರು? ಅವರು ಮಾಡಿದಂತ ಹೇಳಿದಲ್ಲ ನಾನು, ಯಾಕೆ ಕೊಡ್ಬೇಕಿತ್ತು ಇವರು? ಅಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ಗಳ ಬಗ್ಗೆ ಈಗಾಗಲೇ HK ಪಾಟೀಲ್ ಅವರು ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ಸಿದ್ದರಾಮಯ್ಯ ಅವರು ಹಣಕಾಸು ಮಂತ್ರಿಗಳು ಒಪ್ಪಿಗೆ ಕೊಡ್ತಾರೆ, ಇದು ಗ್ಯಾರಂಟಿ ಆಗ್ತದೆ. ಇದರ ಬಗ್ಗೆ ಸರ್ಕಾರ ಸಂಪೂರ್ಣ ದಿವಾಳಿ ಆಗಿದೆ. ಸರ್ಕಾರದ ಖಜಾನೆಯಲ್ಲಿ 1 ರೂಪಾಯಿ ಇಲ್ಲ. ನಾನು ನೂತನವಾಗಿ ಎಲೆಕ್ಟ್ ಆದ ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ ಹೇಳ್ತೇನೆ, ನೀವು ಭಿಕ್ಷೆ ಬೇಡಿ ಆದ್ರೂ ಪಂಚಾಯತ್ ಕಟ್ಕೊಳ್ಳಿ. ಮೋದಿಯವರು 33 ಕೋಟಿಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಳಿಸಿದ್ದಾರೆ. ಅದು ಜನಸಂಖ್ಯೆ ಆಧಾರದ ಮೇಲೆ 40 ಲಕ್ಷದಿಂದ 80 ಲಕ್ಷ ತನಕ ಪ್ರತಿಯೊಂದು ಪಂಚಾಯತ್ಗೆ ಮುಟ್ತದೆ. 40 ಲಕ್ಷದಿಂದ 80 ಲಕ್ಷ ತನಕ ಪ್ರತಿಯೊಂದು ಪಂಚಾಯತ್ಗೆ ಮುಟ್ತದೆ. ಅದನ್ನು ಈಗ ಉಪಯೋಗಿಸಿ, ಅಂದ್ರೆ ಕರ್ನಾಟಕ ರಾಜ್ಯದ ಪಂಚಾಯತ್ ಪ್ರತಿನಿಧಿಗಳ ವ್ಯವಸ್ಥೆಯನ್ನು ನೋಡಿ ನಮ್ಮ ರಾಜ್ಯದ ನಾಯಕರುಗಳು ಮೋದಿಯವರಿಗೆ ಮನವರಿಕೆ ಮಾಡಿ 14ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ಅದು ಅನುದಾನ ನೇರವಾಗಿ ಪಂಚಾಯತ್ಗೆ ಬಂದು ಪಂಚಾಯತ್ಗೆ ಸ್ವಂತ ಮೂಲಭೂತ ಸೌಕರ್ಯಗಳು ಬರುವ ಹಾಗೆ ನಮ್ಮ ರಾಜ್ಯದ ಸಂಸದರು ನೋಡಿಕೊಳ್ಳಿದ್ದಾರೆ. ಅವರಿಗೆ ಮೊದಲ ಅಭಿನಂದನೆ. ವಿಚಾರವನ್ನ ಮಾತಾಡಬೇಕಾದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ